ಎಲ್ರಿಗೂ ನಮಸ್ಕಾರ, ವೆಲ್ಕಮ್. ಮೂರ್ತಿ ಥ್ಯಾಂಕ್ ಯು ಸುದೀಪ್. ಇಷ್ಟು ಅರ್ಲಿಯಾಗಿ ಬಂದು ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದೆ. ಪಾಪ ಟೈಮಿಂಗ್ ನೋಡಿದ ತಕ್ಷಣ ನಮಗೂ ಟೈಮಿಂಗ್ ಗೊತ್ತಾಗಿರಲಿಲ್ಲ. ವಿಜಯ್ ಕುಮಾರ್ ಮೊಬೈಲ್ ವಾಟ್ಸಪ್ ಕಳಿಸಿದ್ರು, ನೋಡಿದೆ ಟೈಮಿಂಗ್ ನೋಡ್ಬಿಟ್ಟು ಸುದ್ದಿ ಇದಾಗ ಒಪ್ಕೊಂಡಿದ್ದಾರೆ. ಅದೇ ನನಗೆ ಭಾಳ ಖುಷಿಯಾಗಿದೆ ಅಷ್ಟೇ. ಆ್ಯಂಡ್ ಅದು ಬೇಡ, ಪ್ರೀತಿಯಿಂದ ಬಂದು ವಿಶ್ ಮಾಡಿದ್ದಾರೆ. ಅದು ಬೇಡ, ಅದು ಇವಾಗ ಹೀರೋನ ಹತ್ರ ಹೇಳ್ತಿರ್ತಾರ, ಶಿವಣ್ಣ ಅಂತ ಕರಿಬೇಡಿ, ಶಿವಣ್ಣ ಅಂತ ಕರಿಬೇಡಿ, ಅಣ್ಣ ಆಗುತ್ತೆ ಬೇಡ. ಲವ್ ಸ್ಟೋರಿ ಇಟ್ಕೊಂಬೇಡಿ. ಇವ್ರಿಗೆ ಗೊತ್ತಿಲ್ಲ ಶಿವಣ್ಣ ಅಂದ್ರೆ ಅಣ್ಣ, ಈ ತರ ಲವ್ ಸ್ಟೋರಿ. ತವರಿಗೆ ಬಾಟಂಗಿ ಅಲ್ಲಮ್ಮ. ಅವ್ರನ್ನ ಅಟ್ಲೀಸ್ಟ್ ಪಿಕ್ಚರ್ ಶೂಟಿಂಗ್ ಮುಗಿಯೋವರೆಗೂ ಡಾರ್ಲಿಂಗ್ ಶೂಟಿಂಗ್ ಒಂದು, ಯಾಕಂದ್ರೆ ಮತ್ತೆ ಫ್ಯಾನ್ಸ್ ಅಪ್ಸೆಟ್ ಆದರು. ಡಾರ್ಲಿಂಗ್ ಅಂತ ಕರೀರಿ. ಯು ಕ್ಯಾನ್ ಕಾಲ್ ಶಿವಣ್ಣ ಮೀನ್ಸ್ ಬ್ರದರ್. ನೀ ಸಿಗೋವರೆಗೂ ಇಸ್ ಅ ಲವ್ ಸ್ಟೋರಿ. ಓಕೆ, ಯು ಕ್ಯಾನ್ ಕಾಲ್ ಅಫಿಷಿಯಲಿ. ಯಾರು ತಪ್ಪು ತಿಳ್ಕೊಂಬೇಡಿ, ಏನ್ ನಿನ್ ಕರೆದ್ರು ಅಂದ್ಬಿಟ್ಟು. ಇವ್ರು ಓಪನಿಂಗ್ ಲವ್ ಸ್ಟೋರಿ ಓಪನಿಂಗ್ ಅಲ್ಲೇ ಶಿವಣ್ಣ ಥ್ಯಾಂಕ್ ಯು ಅದೇ ಹೇಳ ತಪ್ಪಿಲ್ಲ ಹೇಳ್ರಪ್ಪ. ಕರೆಕ್ಟ್ ಅಂತ ಅವ್ರಿಗೂ ಆಸೆ ಇದೆ. ಕ್ಲಿಯರ್ ಅಣ್ಣ. ಕರೆಕ್ಟ್ ಕರೆಕ್ಟ್. ತುಂಬ ಖುಷಿ ಆಯ್ತು. ಶ್ರೀನಿವಾಸ್ ಅವರಿಗೆ ಫಸ್ಟ್ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಅವರು ಬರ್ತ್ಡೇ ಇವತ್ತು. ಹಾಗೆ ಶ್ರೀಕಾಂತ್ ಅವರು, ವಿಜಯ್ ಕುಮಾರ್, ರಾಮ್, ಸಿಂಹ, ಚರಣ್, ಸ್ವಾತಿ ಅವರು. ವೆಲ್ಕಮ್ ವೆರಿ ಗುಡ್ ಲಕ್ ಯು. ಆ್ಯಂಡ್ ಬಹಳ ಖುಷಿ ಆಯ್ತು. ಒಳ್ಳೆ ಟೀಮು. ರಾಮು ಈ ಸಬ್ಜೆಕ್ಟ್ ಹೇಳಿದಾಗ ಒಂಥರ ಒಂದು ಲವ್ ಸ್ಟೋರಿ ಅಂತ ಇವಾಗ ಸಿಟಿ ಬೆಳ್ತಾರೆ. ಇವಾಗ ಇವ್ರು ಲವ್ ಸ್ಟೋರಿ ಮಾಡ್ತಾರೆ. ನಿಜವಾಗ್ಲೂ ಖುಷಿ ಆಗ್ತದೆ ಲವ್ ಸ್ಟೋರಿ ಮಾಡಕ್ಕೆ. ಯಾಕಂದ್ರೆ ರೀಸೆಂಟ್ ಡೇಸ್ ಬರೀ ಬೇರೆ ತರವಾದ ಸಿನಿಮಾ ಮಾಡಿ ಒಂದು ಅಭ್ಯಾಸ ಆಗಿತ್ತು. ಇವಾಗ ಒಂದು ಲವ್ ಸ್ಟೋರಿ ಮಾಡಬೇಕು, ಈ ಏಜ್ನಲ್ಲೂ ಲವ್ ಸ್ಟೋರಿ ಹೆಂಗ್ ಮಾಡಬೇಕು, ಯಾವ ರೀತಿ ಕಾಣಿಸ್ಬೇಕು ಅನ್ನೋದು ಬಂದಾಗ ರಾಮವ್ರು ಏನೇನೋ ಒಂದು ಪ್ರಯತ್ನಗಳು ಮಾಡಿ ಆ ಸ್ಕ್ರೀನ್ ಪ್ಲೇ ಸಿಂಪಲ್ ಸಬ್ಜೆಕ್ಟ್ ಬಟ್ ಒಂದು ವಂಡರ್ಫುಲ್ ಸ್ಕ್ರಿಪ್ಟ್ ಆಗುತ್ತೆ ಅಂತ ನನ್ನ ಭರವಸೆ ಇದೆ. ಈ ಪಿಕ್ಚರ್ಗೆ ಪ್ರಾಮಿಸಿಂಗ್ ಸ್ಕ್ರಿಪ್ಟ್ ಆಗೇ ಆಗುತ್ತೆ. ಅಂಡ್ ಇಂಥ ಕೋವಿಡ್ ಟೈಮ್ನಲ್ಲೂ ಪ್ರೊಡ್ಯೂಸರ್ಸ್ ಸುದೀಪ್ ಅವರು ಹೇಳಿದಂಗೆ ಪ್ರೊಡ್ಯೂಸರ್ ಬಂದ್ರೆ ಖಂಡಿತ ಇನ್ನೊಬ್ರು ಇನ್ಸ್ಪೈರ್ ಆಗ್ತಾರೆ ಅಂತ ಒಂದು ಭರವಸೆ ಆಕ್ಚುಲಿ. ತುಂಬಾನೇ ಖುಷಿ ಆಯ್ತು ಈ ಒಂದು ಟೈಮ್ನಲ್ಲೂ ಸಬ್ಜೆಕ್ಟ್ ವೈಸ್ ಇಟ್ಸ್ ವೆರಿ ಸಿಂಪಲ್ ಸಬ್ಜೆಕ್ಟ್. ಬಟ್ ಪಿಕ್ಚರ್ ಕುರಿತು ನೋಡಿದಾಗ ಪ್ರತಿಯೊಬ್ಬರಿಗೂ ಒಂದು ಎಮೋಷನ್ ಅನ್ನು ಕನೆಕ್ಟ್ ಆಗ್ತಾ ಹೋಗ್ತಾರೆ. ಅಂದ್ರೆ ಒಂದು ಟ್ರೂತ್ ಇರುತ್ತೆ. ಒಂದು ಎಲ್ಡರ್ಲಿ ಕ್ಯಾರೆಕ್ಟರ್ ಇರ್ಬೋದು, ಒಂದು ಯಂಗ್ಸ್ಟರ್ಸ್ ಕ್ಯಾರೆಕ್ಟರ್ ಇರ್ಬೋದು, ಪ್ರತಿಯೊಬ್ಬರು ಥಿಂಕ್ ಮಾಡೋದೇ ಅದೇ. ಯಾಕಂದ್ರೆ ಏನು ಇಲ್ದಿರ್ಬೇಕಾದ್ರೆ ನೀ ಸಿಗೋವರೆಗೂ ಯಾವ್ದಾರ ಒಂದು ವಸ್ತುನಾಗಿರ್ಬೋದು, ಮನುಷ್ಯನಾಗಿರ್ಬೋದು, ನೀ ಸಿಗೋವರೆಗೂ ಸಿಕ್ಕಿದ ಮೇಲೆ ಏನು, ಸಿಗದೆ ಹೋದಾಗ ಏನು ಅನ್ನೋದು ಈ ಸ್ಕ್ರಿಪ್ಟ್ ಒಂದು ಸಿಂಪಲ್ ಲೈನ್. ಸೊ ಇದರಲ್ಲೇ ಗೊತ್ತಾದ್ರೆ ನೀ ಸಿಗೋವರೆಗೂ ಅಷ್ಟೇ ಟೈಟ್ಲ್. ಅಂಡ್ ಇಟ್ ಗೋಸ್ ಆನ್ ವಿತ್ ಆಲ್ ದ ಕ್ಯಾರೆಕ್ಟರ್ಸ್. ನೀ ಸಿಗೋವರೆಗೂ ಇದ್ದೇ ಇರುತ್ತೆ. ಹೀರೋಯಿನ್ ತಂದೆ ಇರ್ಬೋದು, ಹೀರೋ ತಂದೆ ಇರ್ಬೋದು, ಯಾವುದೇ ಪಾತ್ರ ಇದರಲ್ಲಿ ನಾಸರ್ ಅವರು, ಸಂಪತ್ ರಾಜ್ ಅವರು, ಇವರೆಲ್ಲ ಆಕ್ಟ್ ಮಾಡ್ತಾ ಇದ್ದಾರೆ. ಅಂಡ್ ಒಂದು ಒಳ್ಳೆ ಟೀಮ್ ಆಗುತ್ತೆ. ಚರಣ್ ಹಾಗೆ ಟಗರು ಆದ್ಮೇಲೆ ತಿರ್ಗಾ ಚರಣ್ ಅವರು ಇದರಲ್ಲಿ ಟಗರು ತರ ಸಾಂಗ್ಸ್ ಕೊಡೋಕ್ಕಲ್ಲ, ಇದರಲ್ಲಿ ಎಂಟರ್ಲಿ ಟಗರು ಸ್ಟೈಲ್ ಬೇರೆ ತರ ಸಾಂಗ್ಸ್ ಕೊಡ್ತಾರೆ ಅಂತ ನಮ್ಗೆ. ಯಾಕಂದ್ರೆ ಟಗರು 2 ಫ್ಲೇವರ್ ಇತ್ತು. ಐ ಥಿಂಕ್ ಚರಣ್ ವಿಲ್ ಡು ಅ ಗುಡ್ ಜಾಬ್. ಅಂಡ್ ಥ್ಯಾಂಕ್ಸ್ ಮೀಡಿಯಾ ಅವ್ರಿಗೆ, ಪ್ರಿಂಟ್ ಮೀಡಿಯಾ ಇರ್ಬೋದು, ಸೆಕ್ರೆಟರಿ ಮೀಡಿಯಾ ಇರ್ಬೋದು, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ವಿಶಸ್ ಆಲ್ ದ ಬೆಸ್ಟ್. ಅಂಡ್ ನಾನು ಎಕ್ಸಾಕ್ಟ್ ಹೇಳ್ಬೋದು, ಸ್ವಲ್ಪ ತೆಗೆದ್ರೆ ಎರಡು ತರ ಎಮೋಷನ್ ಇರುತ್ತೆ. 2 types ಆಫ್ ಎಮೋಷನ್ಸ್ ಇರುತ್ತೆ. ಒಂದು ಹ್ಯಾಪಿನೆಸ್ ಇರುತ್ತೆ, ಒಂದು ಸ್ಯಾಡ್ ಇರುತ್ತೆ, ಭಯಾನಕ ಇರುತ್ತೆ. Why emotion? Which emotion you mean? ಯಾವ ಎಮೋಷನ್? ಅದೇ ಎಮೋಷನಲ್ ಅಷ್ಟೇ. ಕರೆಕ್ಟ್. ಅದು ಯಾವ ತರ ಎಮೋಷನ್ಸ್ ಬೇಕಾದ್ರೆ ತಗೋಬೇಕು. ನಾ ಹೇಳ್ತಾನೆ ನೀ ಸಿಗೋವರೆಗೂ ಆಯ್ತಾ, ಪ್ರತಿಯೊಬ್ಬ ಮನುಷ್ಯನ್ಗೆ ಏನೋ ಸಿಗ್ಲೇಬೇಕಾಗಲ್ಲ. ಆ ಸಿಗೋವರೆಗೂ ಹೆಂಗ್ ಸಿಗುತ್ತಾ ಇಲ್ವಾ ಅನ್ನೋದೇ ಒಂದು ಸ್ಟೋರಿ ಅಂತ. ಯಾಕಂದ್ರೆ ಭಾವನೆಗಳ ಏನ್ ಭಾವನೆಗಳು ಬರುತ್ತೆ ಅವ್ರವ್ರ ಪಾಯಿಂಟ್ ಆಫ್ ವ್ಯೂ ಇರುತ್ತೆ, ಅದು ಕರೆಕ್ಟ್.
ಒಬ್ಬ ಮನುಷ್ಯ ಯೋಚನೆ ಮಾಡ್ಬಿಟ್ರೆ ಈ ಪ್ರೆಸೆಂಟ್ ಸೊಸೈಟಿ ಎಲ್ಲ ಚೆನ್ನಾಗಿರುತ್ತೆ. ಯಂಗ್ಸ್ಟರ್ಸ್ ಇರ್ಬೋದು, ಎಲ್ಡರ್ಲಿ ಪೀಪಲ್ ಇರ್ಬೋದು, ಎಲ್ಲ ವರ್ಗಕ್ಕೂ ಈ ಸಿನಿಮಾ ಆನ್ಸರ್ ಕೊಡುತ್ತೆ. ಎಲ್ಲರೂ ಕೇಳಿದೀವಲ್ಲ ಏನ್ ಇನ್ಸ್ಪೈರ್ ಆಗ್ತೀವಿ ಈ ಸಬ್ಜೆಕ್ಟ್ ನೋಡಿ ಅಂತ. ಲವ್ ಸ್ಟೋರಿ ಏನ್ ಇನ್ಸ್ಪೈರ್ ಆಗ್ತದೆ, ಬರೀ ಎಮೋಷನಲ್ಸ್ ಇನ್ಸ್ಪೈರ್ ಆಗೋದಲ್ಲ. ಇದರಲ್ಲಿ ಒಂದು ಥಾಟ್ ಇದೆ, ಒಂದು ಬ್ಯೂಟಿಫುಲ್ ಥಾಟ್ ಇದೆ. ಆ ಥಾಟ್ ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ. ಎಲ್ಲರೂ ಯೋಚನೆ ಮಾಡ್ಬಿಟ್ರೆ ನಿಜ ಲೈಫ್ ವಿಲ್ ಬಿ ವೆರಿ ಬ್ಯೂಟಿಫುಲ್ ಅನ್ಸುತ್ತೆ. ಯಾಕಂದ್ರೆ ಅವರು ಕನ್ನಡ ಸ್ಟೂಡೆಂಟ್ ಮಾತಾಡಕ ಅದಕ್ಕೋಸ್ಕರ ಅವರು ರಾಮ್ ಅವರು ಸುಮ್ಮನೆ ಆಗ್ಬಿಟ್ರು. ಅಟ್ಲೀಸ್ಟ್ ನನಗೆ ಕನ್ನಡ ಚೆನ್ನಾಗಿ ಗೊತ್ತಿರುತ್ತೆ ಜಸ್ಟ್ ಸೇಮ್. ನಾನು ವಿಮರ್ಶೆ ಮಾಡಿದ್ದೆ. ಕರೆಕ್ಟ್ ಸರ್? ನಾನು ಸುದೀಪ್ ಅವ್ರು ಹೇಳ್ತಿದ್ದಿಲ್ಲ 124 ಸಿನಿಮಾ ಮಾಡು. ಇವಾಗ ಸುದೀಪ್ ಇನ್ನೊಂದು ಹೇಳಿದ್ರು, ನಾಕೆ ಇನ್ನೊಂದು ಕತೆ ಇದೆ ಮಾಡ್ಬೇಕು ಅಂತ. ನಿಜವಾಗ್ಲೂ ಹಿಂಗೆಲ್ಲ ಬರ್ಬೇಕಂದ್ರೆ ಹೆಂಗ್ ಮಾಡ್ತಾ ಇದ್ದೆ ಸುದೀಪ್ ಹೇಳಿ. ನಾ ಅದಕ್ಕೆ ಹೇಳ್ತೀನಿ, ಆ ಪಿಕ್ಚರ್ ನೀವೇ ಡೈರೆಕ್ಟ್ ಮಾಡ್ಬಿಡಿ, ನಾನು ಆಕ್ಟ್ ಮಾಡ್ತೀನಿ. ಅದಿನ್ನೂ ಬೆಟರ್. ಅದಕ್ಕೆ ಇಲ್ಲಿ ಪಬ್ಲಿಕ್ ಆಗಿ ಹೇಳ್ತಾ ಇದೆ. ನಿಜವಾಗ್ಲೂ ದಟ್ಸ್ ಅ ವೆರಿ ಗುಡ್ ಸ್ಕ್ರಿಪ್ಟ್. ಐಡಿಯಾ ತುಂಬಾ ಚೆನ್ನಾಗಿದೆ. ನಿಜವಾಗ್ಲೂ ವೆರಿ ಗುಡ್ ಸ್ಕ್ರಿಪ್ಟ್. ಐ ಟೆಲಿಂಗ್ ಸುದೀಪ್ ಪ್ಲೀಸ್. ನೀವು ಹೇಳಿದ್ದಲ್ಲ, directing a fabulous actor is truly an emotion. And ನೀವು ಅದನ್ನು ಕೇಳೋದಲ್ಲ, ಇವತ್ತು ನಿಮ್ಮ ಬಾಯಿಂದ ಬಂದಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಆನರ್. ಪ್ರತಿಯೊಬ್ಬರು ಇನ್ನೊಬ್ಬ ಹೀರೋ ಬಂದು ಫಿಲ್ಮ್ ಡೈರೆಕ್ಟ್ ಮಾಡಿ ಅಂತಂದ್ರೆ ಫಸ್ಟ್ ಆಫ್ ಆಲ್ ಸ್ಟಾರ್ಟ್ ಆಗೋದು ಇನ್ಸೆಕ್ಯೂರಿಟಿ. ಅವರೇ ಡೈರೆಕ್ಟ್ ಮಾಡ್ಬೇಕು ಅವರು. ಅಂದ್ರೆ ಸಿನಿಮಾ ಮಾಡೋದು ಬಂದಿದಾರೋ ಹಾಗೆ ಮಾಡೋದು ಬಂದಿರೋ ಅಂತ ಡೌಟ್ ಬರುತ್ತೆ. ಬಟ್ ಐ ಹ್ಯಾವ್ ಹ್ಯಾಡ್ ದಿ ಆಪರ್ಚುನಿಟಿ. ಐ ಥಿಂಕ್ 2006 ಒಂದು ಸಿನಿಮಾ ಶಾಂತಿಗೆ ವಸಂತ ಮಾಡಿದಾಗ ಆಲ್ರೆಡಿ ಒಂದೇ ಬಿಗಿನಿಂಗ್ ಸಾಂಗ್ ಇರ್ಬೋದು, ಇನ್ನೊಂದು ಇರ್ಬೋದು, ಆಲ್ರೆಡಿ ಡೈರೆಕ್ಟೆಡ್. ಒಂದೇ ಆದ ಅವಕಾಶ ಬಂದು ಇದೇ ತರ ಬಂದಾಗ ಐ ಬಿ ವೆರಿ ಗುಡ್. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.